ನಮ್ಮ ಧರ್ಮವನ್ನ ಅವಹೇಳನ ಮಾಡಿ ನಮ್ಮ ಸಮಾಜವನ್ನ ನಾಶ ಮಾಡಬೇಕು ಅಂತ ಹೊರಟಂತಹ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಕೊಲ್ಲೂರು ಕ್ಷೇತ್ರದಲ್ಲಿ ಮೂಕಾಂಬಿಕೆಗೆ ಸಲಾಂ ಪೂಜೆ ನಡೆಯಬಾರದು ಅಂತ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿದ್ದಾರೆ. ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದಲ್ಲಿ ಟಿಪ್ಪುವಿನ ಹೆಸರಿನಲ್ಲಿ ಸಲಾಂ ಪೂಜೆ ನಡೆಯುತ್ತೆ ಎನ್ನಲಾದ ಆರೋಪಕ್ಕೆ ಸಂಬಂಧಪಟ್ಟಂತೆ ಉಡುಪಿ ಕುಂದಾಪುರದ ಬೈಂದೂರಿನಲ್ಲಿ ಪತ್ರಕರ್ತರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಟಿಪ್ಪು ಹೆಸರಿನ ಸಲಾಂ ಪೂಜೆಯನ್ನ ಎಷ್ಟು ಬೇಗ ತೆಗೆದು ಹಾಕುತ್ತಾರೋ ಅಷ್ಟು ಒಳ್ಳೆಯದು. ಯಾಕಂದ್ರೆ ಹೀಗೆ ಮಾಡೋದ್ರಿಂದ ದೇವರಿಗೆ ಶಕ್ತಿ ಕಡಿಮೆಯಾಗುತ್ತೆ. ವ್ಯಕ್ತಿಯ ಹೆಸರಿನಲ್ಲಿ ನಡೆಯುವ ಪೂಜೆಯನ್ನ ತೆಗೆದು ದೇವರ ಹೆಸರಿನಲ್ಲಿ ಪೂಜೆ ಮಾಡಲಿ. ಈಗ ಸಲಾಂ ಇನ್ನು ಸ್ವಲ್ಪ ವರ್ಷ ಹೋದ್ರೆ ಅಲಾಹು ಸಲಾಂ ಅಂತ ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ. ಅವರಲ್ಲಿ ಬೇಕಾದ್ರೆ ಮಾಡ್ಲಿ, ನಮ್ಮಲ್ಲಿ ಬೇಡ. ನಮ್ಮ ದೇವಸ್ಥಾನಗಳಲ್ಲಿ ನಮ್ಮತನದ ಇರಬೇಕೆ ಹೊರತು ಸಲಾಂ ಪೂಜೆ ನಡೆಯಬಾರದು ಅಂತ ಹೇಳಿದರು. ದೇವರನ್ನು ಅವಹೇಳನ ಮಾಡಿದಂಥ, ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದಂಥ, ನಮ್ಮ ಸಮಾಜವನ್ನು ನಾಶ ಮಾಡಬೇಕು ಅಂತ ಹೊರಟಂಥ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಒಂದು ದೇವರಿಗೆ ಒಂದು ಪೂಜೆ ಮಾಡೋದು, ಅದು ದೇವರಿಗೆ ಮಾಡುವಂಥ ಅಪಮಾನ. ಇದನ್ನು ಎಷ್ಟು ಬೇಗ ತೆಗೆದು ಹಾಕ್ತಾರೋ ಅಷ್ಟು ಶ್ರೇಯಸ್ಸು. ಅದು ನಾವು ಹೋಗುವಂಥವ್ರು, ಯಾಕಂದರೆ ಆ ದೇವರ ಶಕ್ತಿಯೇ ಕಡಿಮೆ ಆಗ್ತದೆ ಅಂತ ನನಗೆ ಅನಿಸ್ತದೆ. ಆ ರೀತಿ ನಾವು ಮಾಡಬಾರ್ದು. ಗೊತ್ತಿಲ್ಲದೆ ಆಗಿ ಹೋಗಿದೆ, ಆದರೂ ಅದನ್ನು ಶೀಘ್ರ ಅದನ್ನು ತೆಗೆದು ದೇವರ ಹೆಸರಿನಲ್ಲಿ ನಾವು ಪೂಜೆ ಮಾಡಲಿ. ದೇವರ ಹೆಸರಿನಲ್ಲಿ ಪೂಜೆ ಮಾಡಲಿಕ್ಕೆ ಆಗ್ತದೆ. ಅದು ಏನು, ನಾವು ಇಷ್ಟು ದಿವಸ ಭಾರಿ ಉದಾರಿಗಳಾಗಿದ್ದೆವು. ನಾವು ಉದಾರ ಮನೋಭಾವನೆ ಅವರಿಗೆ ಅರ್ಥ ಆಗಲೇ ಇಲ್ಲ. 2002ರಲ್ಲಿ ಎಸ್.ಎಂ. ಕೃಷ್ಣನ ನೇತೃತ್ವದಲ್ಲಿದ್ದಂಥ ಸರ್ಕಾರನೇ, ಕಾಂಗ್ರೆಸ್ ಸರ್ಕಾರನೇ ಅದನ್ನು ತಂದಿರೋದು. 100 ಮೀಟರ್ನೊಳಗೆ ಯಾವುದೇ ಮುಸಲ್ಮಾನ್ ಅಂಗಡಿ ಇಡಬಾರ್ದು. ಯಾಕೆಂದರೆ ಅವರಿಗೂ ಆವಾಗ ಆ ಸಂದರ್ಭದಲ್ಲಿ ಇವರು ಅನ್ಯಾಯ ಮಾಡ್ತಾರೆ ಅಂತ ಗೊತ್ತಿರಬೇಕು. ಸಿದ್ದರಾಮಯ್ಯನಿಗೆ ಗೊತ್ತಾಗಲಿಲ್ಲ, ಡಿ.ಕೆ. ಶಿವಕುಮಾರಿಗೆ ಗೊತ್ತಾಗಲಿಲ್ಲ, ಅವರಿಗೆ ಗೊತ್ತಾಗಿತ್ತು ಎಸ್.ಎಂ. ಕೃಷ್ಣರಿಗೆ. ಅದಕ್ಕೋಸ್ಕರ ಅವರು ಮಾಡಿದ್ದಾರೆ. ಅದಕ್ಕೆ ಅದನ್ನು ಈಗ ಮತ್ತೆ ಅವರೇ ಎಬ್ಬಿಸಿರುವಂಥದ್ದು, ನಾವಲ್ಲ. ಇಡೀ ಇವತ್ತೆಲ್ಲ ಘಟನೆಗಳೆಲ್ಲ ಏನು ನಡೀತಾ ಇದೆ, ಇದರಲ್ಲಿ ಹಿಂದೂಗಳ ಪಾತ್ರ ಭಾರಿ ಸಣ್ಣ. ಅದಕ್ಕೆ ನಾವು ಯಾವಾಗಲೂ ಹೇಳ್ತಾರೆ, ಆ್ಯಕ್ಷನ್ ಅವ್ರದ್ದು. ಈಗ ನಾವು ರಿಯಾಕ್ಷನ್ ಮಾಡಲಿಕ್ಕೆ ಹೊರಟಿದ್ದೇವೆ ಅಷ್ಟು. ಅದಕ್ಕೋಸ್ಕರ ಅವರು ಮಾಡಿದಂಥ ಅನ್ಯಾಯಕ್ಕೆ ನೀವು ಹತ್ತಿರ ಬರಬೇಡಿ. ನೀವು ಅನ್ಯಾಯ ಮಾಡ್ತಾನೆ ಇರಿ, ನಮಗೇನು ತೊಂದರೆ ಇಲ್ಲ. ನಮ್ಮನ್ನು ಮುಟ್ಲಿಕ್ಕೆ ಕೊಡ್ತು, ನಮ್ಮ ದೇವಸ್ಥಾನಗಳು ನೀವು ಬರಲಿಕ್ಕೆ ಕೊಡ್ತು, ನಮ್ಮ ಸುತ್ತಮುತ್ತಲಿ ನೀವು ಬರುವಂಥ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಮಸೀದಿಯಲ್ಲಿ ಮತ್ತೊಂದರಲ್ಲಿ ಮಾಡ್ಕೊಳ್ಳಿ, ನಮ್ಮಿನ್ನೇನು ಆಕ್ಷೇಪ ಇಲ್ಲ. ಅಲ್ಲಿ ಬೇಕಾದ್ರೆ ಹೂ ಮಾರಿ ಅಥವಾ ಇನ್ನೊಂದೇನು ಮಾಡಿ ನಮ್ಮಿನ್ನೇನು ಆಕ್ಷೇಪ ಇಲ್ಲ. ನಮ್ಮ ದೇವಸ್ಥಾನದ ಸುತ್ತಮುತ್ತಲು ನೀವು ಬರಬಾರ್ದು ಅಂತ ಹೇಳಿ ಅಭಿಯಾನ ನಿರಂತರವಾಗಿ ನಡಿಬೇಕು ಅಂತ ಕೇಳ್ಕೊಳ್ತೇನೆ ನಾನು. ಅದು ನಿರಂತರವಾಗಿ ನಡಿಬೇಕು.